ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಚಳಿಗಾಲ ಮುಗಿತಾ ಬಂತು ಅಂತ ತಕ್ಷಣ ಸೆಕೆ ಶುರು ಆಗುವಾಗ, ಅದೊಂಥರ ಕ್ಲೈಮೇಟ್ ಡಿಫ್ರೆಂಟ್ ಆಗಿರುವಾಗ ತಕ್ಷಣಕ್ಕೆ ನಮ್ಗೆ ಏನಾದರೂ ಚಿಲ್ಡ್ ಬೇಕು ಅನಿಸುತ್ತೆ. ಆದರೆ ಹೊಟ್ಟೆ ಮಾತ್ರ ಚುರು ಅಂತಲೇ ಇರುತ್ತಲ್ವ. ಹೊಟ್ಟೆಗೆ ಏನಾದರೂ ಸುಲಭದಲ್ಲಿ ಮಾಡಿ ಬೇಗ ಹೋಗಿ ಹಾಲಲ್ಲಿ ಕೂತ್ಕೊಂಡು ಚಿಲ್ಲಾಗಿ ಏನಾದರೂ ಕುಡಿತಾ ಇರೋಣ ಅಂತ ಅನಿಸುತ್ತೆ. ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಹಾಗೂ ಸುಲಭ ರೀತಿಯಲ್ಲಿ ತಯಾರಿಸುವಂಥ ಯಾವ ಅಡುಗೆಗಳನ್ನು ಹೇಳ್ಕೊಡ್ತಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಧನ್ಯಲತಾ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೇಡಮ್, ನಮಗಿವತ್ತು ಯಾವ ಸ್ಪೆಷಲ್ ರೆಸಿಪಿ ತಯಾರಾಗುತ್ತೆ? ಯೂಟ್ಯೂಬಿನಲ್ಲಿ ನೀವು ಮಾಡಿದಂಥ ರೆಸಿಪಿಯೋ ಅಥವಾ ಸೆಕೆಗಾಲಕ್ಕೆ ಇಲ್ಲೇ ಏನಾದರೂ ಒಂದು ಇನೋವೇಟಿವ್ ಆಗಿ ಮಾಡ್ತೀರಾ? ಹೇಗೆ ಇದು ಇನೋವೇಟಿವ್, ಸುಲಭದಲ್ಲಿ ಇನ್ಸ್ಟೆಂಟ್ ಆಗಿ. ಒಮ್ಮೊಮ್ಮೆ ನಮಗೆ ರಾತ್ರಿ ಮಲಗುವ ಮೊದಲು ನೆನೆ ಹಾಕಲಿಕ್ಕೆಲ್ಲ ನೆನಪಿರುವುದಿಲ್ಲ. ಪಕ್ಕ ಜೋವರ್ನ ಪುಡಿ ಅಥವಾ ಜೋಳದ ಪುಡಿ ಎಲ್ಲ ಇದ್ದರೆ ಬಾಯಿಗೆ ನಾಲಗೆಗೆ ನಮಗೆ ಟೇಸ್ಟ್ ಬೇಕು ಅಂತ ಒಂದು ದೋಸೆ, ಮತ್ತೆ ಅದಕ್ಕೆ ತಿನ್ಲಿಕ್ಕೊಂದು ಗೊಜ್ಜು. ಓ, ಇದು ಎರಡು ಕಾಂಬಿನೇಷನ್. ಸುರಿಗೆ ಒಂದು ಗೊಜ್ಜು ಮಾಡಿ ಇಟ್ಟು ಅದನ್ನು ಬೇಕಿದ್ರೆ ನಾವು ಒಂದು ವಾರದವರೆಗೂ ಅಥವಾ 15 ದಿವಸದವರೆಗೂ ಸಹ ನಾವು ಅದನ್ನು ಸ್ಟೋರ್ ಗೊಜ್ಜನ್ನು. ಓ, ಓಕೆ. ಸೊ ಅದು ಆ ಥರ ಇಟ್ಕೊಳ್ಬೋದು. ನೋಡೋಣ ಹೇಗಿರುತ್ತೆ. ಸೊ ಅದನ್ನು ಹೇಗೆ ಪ್ರಿಸರ್ವ್ ಮಾಡ್ಬೋದು ಅದನ್ನೆಲ್ಲ ನಮ್ಗೆ ಹೇಳ್ಕೊಡಿ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ಈಗ ದೋಸೆ ಬರುತ್ತಾ, ಗೊಜ್ಜು ಬರುತ್ತಾ? ಸುರಿಗೆ ಗೊಜ್ಜು ಮಾಡೋದು. ಹೌದು, ಸುರಿಗೆ ಗೊಜ್ಜು ಮಾಡು. ಆನಿಯನ್ ಇದು ಗೊಜ್ಜು ಅಂದ್ರೆ ಆ ಒಂದು ದೋಸೆಗೆ ಅದು ಸೂಟ್ ಆಗ್ತದೆ. ಚಟ್ನಿ ಸಹ ತಿನ್ಬಹುದು, ತಿನ್ಬಾರ್ದಂತಲ್ಲ. ಇದೊಂದು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಅಂಡ್ ಟ್ಯಾಂಗಿ. ಹಾಗೆ ಕೆಲವರಿಗೆ ಅದು ಇಷ್ಟ ಇರ್ತದೆಲ್ಲ. ಮತ್ತೆ ಮಾಡಿ ಒಂದು ಫ್ರಿಜ್ ಅಲ್ಲಿ ತುಂಬಾ ಇಟ್ಟರೆ ಒಂದು ವಾರ 15 ದಿವಸ ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಯಾವಾಗ ಬೇಕು ಒಮ್ಮೆ ಸ್ವಲ್ಪ ಚಟ್ನಿ ಖಾರದೊಟ್ಟಿಗೆ ಒಂದು ಸ್ವೀಟ್ ಅಂಡ್ ಟ್ಯಾಂಗಿ ಇದಿದ್ರೆ ಉಂಟಲ್ಲ, ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ಹಾಗೆ ನನಗೆ ಖುಷಿ ಆಯ್ತು, ಹಾಗೆ ನಿಮ್ಗೆ ಸಹ ಖುಷಿ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ಈಗ ಇಲ್ಲಿ ಸುರಿಗೆ ಹುಳಿಗೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಬೇಕು ನಮಗೆ. ಅದಕ್ಕೆ ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಒಂದು 3/4 ನೀರು ಹಾಕೊಂಡು ಸ್ವಲ್ಪ ಇದನ್ನು ಹೀಗೆ ಕಿವುಚಿಕೊಳ್ಳೋಣ. ಇದು ಹಾಗೆ ಇರಲಿ. ಈಗ ಮೊದಲಿಗೆ ನಾವು ಒಂದು ಈ 5 ಮೆಣಸನ್ನು ಹುರಿದುಕೊಳ್ಳೋಣ. ಒಂದು ನಿಮಗೆ ಸ್ವಲ್ಪ ಖಾರ ಹೆಚ್ಚು ಬೇಕಿದ್ರೆ ಸ್ವಲ್ಪ ಹೆಚ್ಚು ಮೆಣಸು ಹಾಕೊಳ್ಬಹುದು. ನಾನು ಸ್ವಲ್ಪ ಖಾರ ಕಮ್ಮಿ ಅಲ್ಲ, ಆದ್ರೆ ಅದು ಬ್ಯಾಲೆನ್ಸ್ ಇದ್ರೆ ಬೆಟರ್ ಅಲ್ವಾ? ಅಂದ್ರೆ ಹುಳಿ ಮತ್ತು ಖಾರ. ಇದು ಎಲ್ಲವೂ ಕೂಡ ಇದೆ, ಹುಳಿ ಸಿಹಿ ಖಾರ. ಹಾಗಾಗಿ ಆನಿಯನ್ ಅದಕ್ಕೆ ಹಾಕುದು ಆಪ್ಷನಲ್. ಬಟ್ ಆನಿಯನ್ ಹಾಕಿದ್ರೆ ಅದರ ಟೇಸ್ಟ್ ಒಂದು ಬೇರೆ. ಅದನ್ನು ಎಳೆದುಕೊಳ್ಳುವಾಗ ತಿನ್ಲಿಕ್ಕೆ ಬಹಳ ಚೆನ್ನಾಗಿ, ಅದು ಮಾಡಿದ ದಿವಸಕ್ಕಿಂತ ಸಹ ಮರು ದಿವಸಕ್ಕೆ ಬಹಳ ಚೆನ್ನಾಗಿ ಬರುತ್ತೆ. ಇದು ಟ್ರಾವೆಲಿಂಗಿಗೆಲ್ಲ ತಕೊಂಡು ಹೋಗ್ಲಿಕ್ಕಾಗುತ್ತಾ? ಆಗ್ತದೆ.
ಸಾಕಾಗಲಿಲ್ಲ, ಆಗುದಿಲ್ಲ ಅಲ್ಲ, ಬಿಸಿ ಆಗುದಿಲ್ಲ. ಇಲ್ಲ, ಇದು ಥಿಕ್ ಆಗಿರುವ ಕಾರಣ ಸೊ ನಿಮಗೆ ಹೀಟ್ ಆಗುವಾಗ ಸ್ವಲ್ಪ ಟೈಮ್, ಬಟ್ ಹೀಟ್ ಆದ ನಂತರ ನಿಮ್ಮ ಕುಕಿಂಗ್ ಫಾಸ್ಟ್ ಆಗಿ ಆಗುತ್ತೆ. ಸೊ ಅದರಲ್ಲೂ ಕೂಡ ಇದು ಟ್ರಿಪಲ್ ಕೋಟೆಡ್ ಇದು ನಾನ್ ಸ್ಟಿಕ್ ಕುಕ್ವೇರ್. ಸೊ ವಿಜಯಲಕ್ಷ್ಮಿ ಅವರ ಇದು ಪ್ರಾಡಕ್ಟ್ ಇದು. ಸೊ ಹಾಗಾಗಿ ನೀವು ಇದರಲ್ಲಿ ಕುಕಿಂಗ್ ಫಾಸ್ಟ್ ಆಗುತ್ತೆ. ಸೊ ಗ್ಯಾಸ್ ಸ್ಟವ್ ಕೂಡ ಅವ್ರದ್ದೇ ಆಗಿ ಒಳ್ಳೆ ಫ್ಲೇಮ್ ಕೂಡ ಒಳ್ಳೇದಾಗಿ ಬರುತ್ತೆ. ಅಂಡ್ ಥಿಕ್ನೆಸ್ ನಿಮಗೆ ನೋಡ್ತಾ ನೋಡುವಾಗಲೇ ಗೊತ್ತಾಗ್ತದೆ, ದಪ್ಪ ಆಗಿ ಒಳ್ಳೇದಿರ್ಬೋದು. ಸೊ ಈ ತರ ದಪ್ಪ ಇದ್ದಿದ್ರಲ್ಲಿ ಯಾವಾಗಲೂ ತಳ ಹಿಡಿಯೋದಿಲ್ಲ. ಸೊ ನಿಧಾನವಾಗಿ ಸ್ವಲ್ಪ ಬಿಸಿ ಆದ್ರೆ ಅದರ ನಂತರ ಕುಕಿಂಗ್ ತುಂಬಾ ಫಾಸ್ಟ್ ಆಗುತ್ತೆ. ಸೊ ನಿಮ್ಮ ಟೈಮ್ ಕೂಡ ಸೇವ್ ಆಗ್ತದೆ. ಯಾವಾಗ ಈ ಮೆಣಸು ಹೀಗೆ ಉಬ್ಬುತ್ತಾ ಬಂತು ಆಯ್ತು ಅಂತ ಸಾಕು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನು ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಸೊ ಚಿಕ್ಕದಾದ ಪುಟ್ಟದಾದ ಜಾರ್ ನಿಮಗೆ ಚಟ್ನಿಗೆಲ್ಲ ಹೇಳಿ. ಹೌದು, ಭಾರಿ ಚೆನ್ನಾಗಿದೆ, ಕ್ಯೂಟ್ ಆಗಿ ಉಂಟು. ಈಗ ಸ್ವಲ್ಪ ನಾವು ಮಾಡೋದ್ರಿಂದಾಗಿ ಸ್ವಲ್ಪ ಇದಿಷ್ಟನ್ನ ಮಾತ್ರ ಪೌಡರ್, ಜಸ್ಟ್ ಸ್ವಲ್ಪ ಪೌಡರ್ ಆದ್ರೂ ತೊಂದರೆ ಇಲ್ಲ, ಮತ್ತೆ ಅದಕ್ಕೆಲ್ಲ ಹಾಕ್ಲಿಕ್ಕೆ ಉಂಟು. ಅಂದ್ರೆ ಪೂರ್ತಿ ಫೈನ್ ಪೌಡರ್ ಆಗ್ಬೇಕು ಅಂತ ಏನಿಲ್ಲ. ಹೀಗೆ ತರಿ ತರಿ ಆಯ್ತಲ್ಲ. ಈಗ ಇನ್ನು ಇದಕ್ಕೆ ನಾವು ಈ ಕಿವುಚಿಟ್ಟಂತಹ ಇದನ್ನು ಸ್ವಲ್ಪ ಹಾಕೊಂಡು ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ. ಇನ್ನು ಬೆಲ್ಲ, ಇಲ್ಲಿ ಬೆಲ್ಲ ಉಂಟಲ್ಲ, ಬೆಲ್ಲವನ್ನು ಸಹ ಇದರಲ್ಲಿ ಹಾಕೊಳ್ಳೋಣ. ಅಂದ್ರೆ ಹುಣಸೆ ಹುಳಿ ನೀವು ಎಷ್ಟು ತಗೊಂಡಿದ್ದೀರೋ ಅಷ್ಟೇ ಬೆಲ್ಲ ಬೇಕು. ಈಗ ಇದನ್ನೊಂದು ಒಳ್ಳೆ ಫೈನ್ ಆದೊಂದು ಪೇಸ್ಟ್ ಮಾಡಿಕೊಡಿ. ಇದಿಷ್ಟನ್ನೇ? ಹೌದು, ಬೇರೆ ಏನು ಹಾಕ್ಲಿಕ್ಕಿಲ್ವ? ಇಲ್ಲ. ಸಾಕ? ಎಲ್ಲ ಬೆಲ್ಲವು ಪೂರ್ತಿ ಎಲ್ಲ ಕರಗಿ ಬ್ಲೆಂಡ್ ಆಗಿದೆ. ಹೌದು, ಇದಕ್ಕೆ ಚೂರೀಗ ಉಪ್ಪನ್ನು ಹಾಕೊಳ್ತಿದ್ದೇನೆ ನಾನು, ಸ್ವಲ್ಪವೇ ಸ್ವಲ್ಪ. ಯಾಕೆ ಹೇಳಿದ್ರೆ ಬೆಲ್ಲದಲ್ಲಿ ಸಹ ಸ್ವಲ್ಪ ಉಪ್ಪು ಇರ್ತದೆ ಯಾವಾಗಲೂ. ಬೇಡದಿದ್ರೆ ಹಾಕದಿದ್ರೆ ಸಹ ನಡೀತದೆ, ಬಟ್ ಹಾಕಿದ್ರೆ ಅದಕ್ಕೊಂದು ಉಪ್ಪು ಬೇಕಲ್ಲ, ಉಪ್ಪು ಬೇಕೇ ಮುಖ್ಯ. ಈಗ ಇನ್ನು ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ಈ ಬೌಲ್ನಲ್ಲಿ ಇದನ್ನು ಶಿಫ್ಟ್ ಮಾಡುವ. ಹಾಕಿಟ್ಟ ನೀರನ್ನು ಪುನಃ ಇದಕ್ಕೆ ಹಾಕೊಂಡು ಇಷ್ಟು ಹುಳಿದು ಎಲ್ಲ ಹುಳಿಯ ಅಂಶ ನಮಗೆ ಬರಬೇಕು. ಎಲ್ಲ ಒಟ್ಟಿಗೆ ಈ ಮಿಕ್ಸಿಯಲ್ಲಿ ಹಾಕಿದರೆ ಏನಾಗ್ತದೆ, ಅದು ಪಕ್ಕಕ್ಕೆ ಸ್ಮೂತ್ ಆಗಿ ಫೈನ್ ಪೇಸ್ಟ್ ಆಗುದಿಲ್ಲ. ಅದಕ್ಕೆ ನಾನು ಸುರಿಗೆ ಸ್ವಲ್ಪ ಹುಳಿಯ ನೀರನ್ನು ಹಾಕೊಂಡದ್ದು, ಮತ್ತೆ ಉಳಿದ ನೀರನ್ನು ಹಾಕೊಂಡದ್ದು. ಈಗ ಅದು ನೀವು ಹುಳಿಯನ್ನ ನೆನೆಸಿಟ್ಟಿದ್ದೀರಿ? ಹೌದು. ಯಾವಾಗ ನೀರು ತಗೊಳ್ಳೋ ಬದಲು ಹುಳಿಯನ್ನೇ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದ್ರೆ ಹೇಗೆ? ಅಲ್ಲ, ಸ್ವಲ್ಪ ಆಕ್ಚುಲಿ ಇದನ್ನು ನಾವು ಬಿಸಿ ತಣ್ಣಗಾದ ನೀರಿನಲ್ಲಿ ಮಾಡಬೇಕು ಯಾವಾಗಲೂ ಮಾಡುವಾಗ. ಹೀಗೆ ಖಾಲಿ ನೀರಿನಲ್ಲಿ ಮಾಡ್ಬೋದು. ಯಾಕೆ ನಾವು ಮತ್ತೆ ಇದನ್ನು ಏನು ಕುದಿಸುವುದಿಲ್ಲ. ಓ, ಇದು ಕುದಿಸ್ಲಿಕ್ಕಿಲ್ವಾ? ಕುದಿಸ್ಲಿಕ್ಕೆ ಏನಿಲ್ಲ. ಈಗ ಇದಕ್ಕೆ ಒಗ್ಗರಣೆ ಒಂದು ಕೊಡ್ಲಿಕ್ಕೆ ಉಂಟು. ಒಗ್ಗರಣೆ ಕೊಡುವಾಗ ನಾವು ಈ ಒಗ್ಗರಣೆಗೆ ಕೊಡ್ತೇವಲ್ಲ, ಅದನ್ನು ಆಫ್ ಮಾಡಿ ಇದನ್ನು ಅದಕ್ಕೆ ಹಾಕೊಳ್ಳುದು. ಆಗ ಅದರ ಬಿಸಿಯಲ್ಲಿ ಇದಾಗಬೇಕು. ಈಗ ಇದಕ್ಕೆ ನಾನು ಈ ಆನಿಯನ್ ಅನ್ನು ಹಾಕೊಳ್ತಿದ್ದೇನೆ, ಸಣ್ಣದಾಗಿ ಹೆಚ್ಚಿಟ್ಟ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಬಹುದು. ನೀವು ಎಣಿಸಿರ್ತೀರಿ ಆನಿಯನ್ ಹಾಕಿದ್ರಿಂದ ಹಾಳಾಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಯ್ತು. ಇಲ್ಲ, ಆನಿಯನ್ ಹಾಕಿದರೂ ಇದು ಹಾಳಾಗುದಿಲ್ಲ. ಯಾಕೆ ಹೇಳಿದ್ರೆ ಈ ಹುಳಿ, ಬೆಲ್ಲ ಮತ್ತು ಉಪ್ಪು ಅದನ್ನು ಹಾಳಾಗದ ಹಾಗೆ ನೋಡಿಕೊಳ್ತದೆ. ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಇಟ್ಕೊಳ್ಳ. ನಾನೀಗ ಮಾಡಿದ್ದು ಒಂದು 4 ಮಂದಿಗೆ ಆಗುವಷ್ಟು ಮಾತ್ರ. ಒಂದು 10-15 ಮೆಣಸನ್ನು ಫ್ರೈ ಮಾಡಿಕೊಂಡು ಒಂದು 2 ಲಿಂಬೆ ಗಾತ್ರದ ಹುಳಿ ಹಾಕಿದ್ರೆ ಒಂದು 10-15 ಮಂದಿಗೆ ತಿನ್ನುವಷ್ಟು ಮಾಡ್ಕೋಬಹುದು. ಅಂದ್ರೆ ಒಂದು ಪುಟ್ಟ ಜಾರಲ್ಲಿ ನಾವು ಪ್ರಿಸರ್ವ್ ಮಾಡಿ ಚೆನ್ನಾಗಿರುತ್ತೆ. ಅದು ದಿನ ಹೋದಷ್ಟು ಅದಕ್ಕೆ ಟೇಸ್ಟ್ ಜಾಸ್ತಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಬಹಳ ಸುಲಭ, ನಾನು ಹೇಳಿದೆಲ್ಲ
ಕ್ವಿಕ್ ಆಗಿ ಯಾರಿಗೆಲ್ಲ ಕೆಲಸಕ್ಕೆ ಹೋಗೋರಿಗೆಲ್ಲ ಇದೆಲ್ಲ ಬಾರಿ ಒಂದು ಈಸಿಯಾಗಿ ಈಗ ಬಿಸಿ ಆಗುವಾಗ ಸಣ್ಣದಾಗಿ ಹೆಚ್ಚಿಟ್ಟು ಅಥವಾ ಗುದ್ದಿ ಸಹ ಮಾಡ್ಕೊಳ್ಬಹುದು ನಾವು. ಹೆಚ್ಚಿಟ್ಟುಕೊಂಡ್ರೆ ಇದು ಆನಿಯನ್ ಒಟ್ಟಿಗೆ ಸಿಕ್ಕುವಾಗ ನಮ್ಗೆ ಒಳ್ಳೆ ಆಗ್ತದೆ. ಇದನ್ನು ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಸಾಸಿವೆ ಚಟ್ಪಟ್ ಹೇಳುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಈ ಒಂದು ಗೊಜ್ಜು ಹೇಳಿದ್ರಿ ಬರೀ ದೋಸೆಗೆ ಮಾತ್ರವ? ಅಲ್ಲಪ್ಪ, ಯಾವುದಕ್ಕೆ ಅನ್ನದೊಟ್ಟಿಗೆ ಕಲಸಿ ತಿನ್ಲಿಕ್ಕೆ ಸೂಪರ್ ಆಗ್ತದೆ. ಅನ್ನದೊಟ್ಟಿಗೆ ಯಾವ್ದೊಟ್ಟಿಗೆ ಸಹ ಆಗ್ತದೆ, ದೋಸೆಗೆ ಮಾತ್ರ ಅಲ್ಲ. ಈವನ್ ಚಪಾತಿ ಸಹ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ, ಸ್ವೀಟ್ ಅಂಡ್ ಟ್ಯಾಂಗಿ ಅಲ್ಲ. ಹಾಗಾಗಿ ಈಗ ನಾವು ಈ ಪುಳಿಯೋಗರೆ ಎಲ್ಲ ಮಾಡಿದಾಗೆ ಗೊಜ್ಜು ನಾವು ಬಳಸ್ತೇವೆ, ಅದೇ ರೀತಿ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಮಾಡಬಹುದು. ಈಗ ನಾನು ಏನ್ ಮಾಡ್ತೇನೆ, ಇದನ್ನು ಬೇರೆ ಬಿಸಿ ಇಲ್ಲ, ಇದಕ್ಕೆ ಆಫ್ ಮಾಡಿದ ಮೇಲೆ ಇದಕ್ಕೆ ಹಾಕೊಳ್ತೇನೆ. ಅದರ ಬಿಸಿಯಲ್ಲೇ, ಬಿಸಿಯಲ್ಲಿ ಮಾತ್ರ ಇದು ಇದಾಗಲಿ. ಆಯ್ತು, ಇನ್ನೇನಿಲ್ಲ, ಬಾರಿ ಸುಲಭ ಅಲ್ಲ, ಬೇಗ ಆಗುತ್ತೆ. ಹೌದು, ಕ್ವಿಕ್ ಆಗಿ ಆಗುವಂಥದ್ದು. ಸ್ವಲ್ಪ ಹೀಗೆ ಆಫ್ ಮಾಡಿದ ಮೇಲೆ ಇದನ್ನು ಹಾಕೊಳ್ಬಹುದು. ಮತ್ತೆ ಏನು ಬೇರೆ ಕುದಿಸಿಕೊಳ್ಳಿಕ್ಕೆ ಇರುವಾಗ ಹಾಕಬಾರ್ದು. ಇದು ಜಟ್ಪಟ್ಟಾಗಿ ರೆಡಿಯಾ? ರೆಡಿ. ಓಕೆ. ಇದಕ್ಕೆ ಬೇಕಿದ್ರೆ ನಿಮ್ಗೆ ಇನ್ನೂ ಹೆಚ್ಚು ಖಾರ ಬೇಕಿದ್ರೆ 1 ಚಮಚದಷ್ಟು ಮೆಣಸಿನ ಪುಡಿ ಹಾಕೊಳ್ಬಹುದು. ಅದು ಯಾವಾಗಲೂ ಒಣಮೆಣಸಿದ್ದು ಮಾತ್ರ ಇರುತ್ತೆ. ಹೌದು, 1 ಚಮಚದಷ್ಟು ಮೆಣಸಿನ ಪುಡಿ ಹಾಕಿದ್ರೆ. ಬಟ್ ಅದನ್ನ ಇದಕ್ಕೆ ಹಾಕಿ ಕುದಿಸ್ಬೇಕಾಗುತ್ತೆ. ಈಗ ಹಾಕುವ ಮೊದಲೇ ಹಾಕೊಳ್ಬೇಕು. ಒಗ್ಗರಣೆಗೆ ಹಾಕುದು, ಇದನ್ನು ಹೊಯ್ಯುದು. ಸರಿ, ರೆಡಿ ಅಲ್ಲ? ಸರ್ವ್ ಮಾಡೋಣ. ಓಕೆ. ಇದು ಹೀಗೆ ಖಾಲಿ ಕುಡಿಲಿಕ್ಕೆ ಸೊಳ್ಳೆ ಆಗ್ತದೆ ಇದನ್ನ. ಸ್ವೀಟ್ ಉಂಟಲ್ಲ, ಈಗ ಟ್ಯಾಂಗಿ ಸ್ವೀಟ್ ಬರುತ್ತೆ. ಈಗ ಸ್ವಲ್ಪ ಹೀಗೆ ನೀರು ಉಂಟಲ್ಲ, ನಾಳೆ ಆಗುವಾಗ ಅದು ಅದಷ್ಟಕ್ಕೆ ಬೆಲ್ಲ ಅಲ್ಲ, ಹಾಗಾಗಿ ಅದು ಗಟ್ಟಿ ಆಗ್ತದೆ. ಗಟ್ಟಿ ಆಗುತ್ತೆ. ನಾನು ಅದೇ ಎನ್ಸಿದೆ, ಸೊ ಪ್ರಿಸರ್ವ್ ಮಾಡ್ಬೋದು ಹೇಳಿದ್ರಿ, ತುಂಬಾ ಲಿಕ್ವಿಡ್ ಇದೆ ಅಂತ ಹೇಳಿ. ಇದು ತನ್ನಷ್ಟಕ್ಕೆ ಗಟ್ಟಿ ಆಗ್ತಾ ಬರ್ತದೆ. ಫ್ರಿಜ್ ಅಲ್ಲಿ ಇಟ್ಟರೆ ಇವತ್ತು ಸಂಜೆ ಒಳಗೆ ಗಟ್ಟಿ ಆಗ್ತದೆ. ರುಚಿಯಾದ ಒಂದು ಗೊಜ್ಜು ರೆಡಿಯಾಗಿದೆ. ಗೊಜ್ಜಿಗೆ ಹೆಸರೇನು? ಆನಿಯನ್ ಗೊಜ್ಜು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಡುಗೆ ಮನೆಯಿಂದ ಬೇಗ ಓಡಬೇಕು, ಬೇಗ ಅಡುಗೆ ಆಗಬೇಕು ಅಂತ ನಾನು ಆಗಲೇ ಆಶಿಸಿದೆ. ಅದಕ್ಕೆ ಸರಿಯಾಗಿ ಒಂದು ರೆಸಿಪಿಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಆನಿಯನ್ ಗೊಜ್ಜು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಈರುಳ್ಳಿ ಗೊಜ್ಜು ತಯಾರಿಸುವ ವಿಧಾನ. ಮೊದಲು 6 ರಿಂದ 8 ಒಣಮೆಣಸನ್ನು ಹುರಿದು ಪುಡಿ ಮಾಡಿಕೊಳ್ಳಿ. ನಂತರ ಹುಣಸೆ ನೀರು, ಬೆಲ್ಲ, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಹೆಚ್ಚಿದ ಈರುಳ್ಳಿ ಹಾಕಿ ಬೆರೆಸಿಕೊಳ್ಳಿ. ಬಳಿಕ ಸ್ವಲ್ಪ ಎಣ್ಣೆಯಲ್ಲಿ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ತಯಾರಿಸಿದ ಗೊಜ್ಜನ್ನು ಬೆಂಕಿ ಆರಿಸಿದ ಮೇಲೆ ಹಾಕಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಈರುಳ್ಳಿ ಗೊಜ್ಜು ಅನ್ನದೊಂದಿಗೆ ಸವಿಯಲು ಬಲು ಚೆನ್ನ. ಸೊ ಸ್ವೀಟ್ ಅಂಡ್ ಟ್ಯಾಂಗಿ ಆನಿಯನ್ ಗೊಜ್ಜು ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಗೊತ್ತಿಲ್ಲ, ಏನೋ ದೋಸೆ ಅಂತ ಹೇಳಿದ್ರು, ಇದ್ರ ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಒಂದು ದೋಸೆ ತಯಾರಾಗುತ್ತೆ, ಜಟ್ಪಟ್ ಇನ್ಸ್ಟಂಟ್ ದೋಸೆ ಅಂತ ಹೇಳಿದರು. ಬನ್ನಿ ಕೇಳೋಣ. ಮೇಡಮ್, ಯಾವುದು ದೋಸೆ ಹೇಳಿದ್ರಿ? ಜಟ್ಪಟ್ ಜೋಳದ ದೋಸೆ. ಈಗ ಜೋಳದ ದೋಸೆ, ಜೋಳದ ರೊಟ್ಟಿ ಮಾಡ್ತಾರೆ. ಹೌದು, ಜೋಳದ ನೀರು ದೋಸೆ ಮಾಡೋದು ನಾವು. ನೀರು ದೋಸೆ ಅದರಲ್ಲೂ ಕೂಡ. ಯಾಕೆ ಹೇಳಿದ್ರೆ ಈ ಸಕ್ಕರೆ ಕಾಯಿಲೆಯವರಿಗೆ ಹೆಚ್ಚಾಗಿ ಅಕ್ಕಿ ತಿನ್ಲಿಕ್ಕಿಲ್ಲ, ಅವರಿಗೆ ಜೋಳ ತಿನ್ಬಹುದು. ಅವರಿಗೆ ನೀರ್ ದೋಸೆ ಹೇಳಿದ್ರೆ ತುಂಬಾ ಮಂದಿ, ನಮ್ಮ ಕರಾವಳಿಗರಿಗೆ ನೀರ್ ದೋಸೆ ಹೇಳಿದ್ರೆ ನಮ್ಮ ಪಂಚಪ್ರಾಣ ಅಲ್ವಾ. ಹಾಗಿರುವಾಗ ಈ ಜೋಳದಿಂದ ಸಹ ನೀರ್ ದೋಸೆ ಮಾಡಬಹುದು ಹೇಳಿ ನಾನು ಟ್ರೈ ಮಾಡಿದ್ದೇನೆ. ತುಂಬಾ ರುಚಿಯಾಗಿ ಬರ್ತದೆ.
ನೋಡು ಹೇಗೆ ಆದ್ರೆ ನೀಟಾಗಿ ಹೇಳುತ್ತೆ. ಇದು ಹೇಳ್ತದೆ, ಚೆನ್ನಾಗಿ ಹೇಳುತ್ತೆ. ಚೆನ್ನಾಗಿ ಹೇಳ್ತದೆ. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ನಾವು ಕರಾವಳಿಗರು ಒಂದು ತೆಂಗಿನಕಾಯಿ ಎಲ್ಲದಕ್ಕೆ ಬೇಕೇ ಅಲ್ಲ ನಮ್ಗೆ. ಇದು ಹಾಕದಿದ್ರೆ ಸಹ ನಡೀತದೆ, ಹಾಕಿದ್ರೆ ಸ್ವಲ್ಪ ರುಚಿ ಹೆಚ್ಚಾಗ್ತದೆ ಅಷ್ಟೇ. ಹೀಗೆ ಒಂದು ಮಿಕ್ಸಿ ಕೊಡಿ. ಅದರಲ್ಲಿ ತೆಂಗಿನ ನಾನು ಮಾಡುವಾಗ ಏನು ಮಾಡ್ತೇನೆ ಹೇಳಿದ್ರೆ, ಮನೆಯಲ್ಲಿ ತೆಂಗಿನ ಹಾಲು ತೆಗೆದಿಟ್ಟುಕೊಳ್ತೇನೆ. ಅದನ್ನು ಮಿಕ್ಸ್ ಮಾಡಿ ಎಲ್ಲ ಪೌಡರ್ ಅನ್ನು ಒಟ್ಟಿಗೆ ಪಟ ಮಾಡಬೇಕಾದ್ರೆ ಹೀಗೆ ಎಲ್ಲಕ್ಕೆ ಹಾಕ್ತೇನೆ. ಇವತ್ತು ನಾನು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೇನೆ. ಈಗ ತೆಂಗಿನ ತುರಿ ಮತ್ತೆ ಜೋಳದ ಪೌಡರ್, ಇದು ಅಂಗಡಿಗಳಲ್ಲಿ ಈಗ ಸಿಗ್ತದೆ ಜೋಳದ ಹಿಟ್ಟು. ಈ ಜೋಳವನ್ನು ಸಹ ನಾವು ಕಡ್ದು ಸಹ ಮಾಡಬಹುದು, ಅದು ಸಹ ಒಳ್ಳೆದಾಗ್ತದೆ. ಅದನ್ನು ಸಹ ನಾನು ಟ್ರೈ ಮಾಡಿದ್ದೇನೆ, ಬಹಳ ಚೆನ್ನಾಗಿ ಬರ್ತದೆ. ಅದರಲ್ಲಿ ತುಂಬಾ ಚೆನ್ನಾಗಿ ಬರಬಹುದು, ಸ್ಟಾರ್ಚ್ ಎಲ್ಲ ಅದ್ರದ್ದು ಬಿಟ್ಕೊಳ್ಳುತ್ತೆ. ಹೌದು. ಈಗ ಇದಕ್ಕೆ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅನ್ನು ಹಾಕ್ತಿದ್ದೇನೆ. ಫ್ಲೋರ್ ಸಹ ಬೇಕಾ ಇದಕ್ಕೆ? ಅಲ್ಲ, ಆಪ್ಷನಲ್, ಬೇಕಂತಿಲ್ಲ. ಈ ಕಾರ್ನ್ಫ್ಲೋರ್ ಹಾಕಿದ್ರೆ ಆ ಜೋಳಕ್ಕೆ ಒಂದು ಬರುವ ಸ್ಮೆಲ್ ಉಂಟಲ್ಲ, ಅದು ನಮ್ಗೆ ಗೊತ್ತೇ ಆಗುದಿಲ್ಲ ದೋಸೆಯಲ್ಲಿ. ಇಲ್ಲದೆ ಸ್ವಲ್ಪ ಜೋಳದ ಸ್ಮೆಲ್ ನಮ್ಗೆ ಅದು ಗೊತ್ತೇ. ಇದು ನೀರ್ ದೋಸೆ ಹಾಗೆ ಆಗ್ತದೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ರೆ. ಇದು ಬೇಕಂತಿಲ್ಲ, ಆಪ್ಷನಲ್. ಈವನ್ ತೆಂಗಿನ ತುರಿ ಸಹ ಆಪ್ಷನಲ್. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ಹಾಕ್ಕೊಳ್ಳಿ, ಇನ್ನು ಸ್ವಲ್ಪ ಸಾಕು. ಈಗ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕೊಳ್ಳೋಣ. ನೀರು ದೋಸೆ ಅದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಸಾಕು. ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಸಣ್ಣ ಒಗ್ಗರಣೆಯ ಇದನ್ನು ಇಟ್ಕೊಳ್ಳೋಣ, ಕಡಾಯನ್ನು. ಒಗ್ಗರಣೆ ಸಾಕು. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ. ಇದು ಒಗ್ಗರಣೆ ಹಾಕಿದಂತ ನೀರು ದೋಸೆ. ಹೌದು, ಒಗ್ಗರಣೆ ನಮ್ಮನೆ ಮಸಾಲೆ ಹಾಗೆ. ಈಗ ಖಾಲಿ ಸಹ ಮಾಡ್ಬೋದು ಇದನ್ನು. ಇದಕ್ಕೊಂದು ಟೇಸ್ಟ್ ಬೇರೆ ಬರ್ತದೆ, ಒಳ್ಳೆ. ನಿಮ್ಗೆ ಈ ಒಗ್ಗರಣೆಗೆ ಏನು ಹಾಕೊಳ್ಬೋದು. ನಾನು ಈ ಕರಿಮೆಣಸು, ಪೆಪ್ಪರ್ ಕಾರ್ನ್ಸ್ ಈಗ ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಜೀರಿಗೆ ಆಫ್ ಮಾಡ್ಕೊಳ್ಳಿ, ಇನ್ನು ತೊಂದರೆ ಇಲ್ಲ, ಸಾಕು. ಖಾಲಿ ನಮ್ಗೆ ಇದು ಒಡೆದುಕೊಳ್ಬೇಕು. ಯಾವ್ದು ಹೇಳಿದೆ, ಪೆಪ್ಪರ್ ಕಾರ್ನ್ಸ್ ಒಂದು ಒಡೆದ್ರೆ ಆಯ್ತು. ಅದೇ ಟೇಸ್ಟ್ ಸ್ವಲ್ಪ ಖಾರದಲ್ಲಿ ಅದು ಸಹ ಬರ್ತದೆ, ಖಾರ ಆಗಿ. ಇದನ್ನು ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡು ಹಾಕಿದ್ರೆ ಬಹಳ ಒಳ್ಳೆಯದು, ಬಾಯಿಗೆ ಸಿಕ್ಕುದಿಲ್ಲ ಆಗ. ಕಾಯಿ ಮೆಣಸು ಸಹ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿದರೆ ಕಾಯಿ ಮೆಣಸು ಈ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಅದಕ್ಕೊಂದು ಪರಿಮಳ ಬೇರೆ ಅಲ್ಲ, ಭಾರಿ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಇದಕ್ಕೆ ಹಾಕೊಳ್ಳೋದು. ಕೂಡಲೇ ಇದನ್ನು ಗಂಟು ಕಟ್ಟದಾಗೆ ನೋಡ್ಕೊಳ್ಬೇಕು. ಇದು ಗಂಟು ಕಟ್ಟುತ್ತಾ? ಅಲ್ಲ, ಯಾಕೆ ಹೇಳಿದ್ರೆ ಬಿಸಿ ಅಲ್ಲ, ಹಾಗೆ ಕೂಡಲೇ ಕಲಡಿಸಿಕೊಂಡು. ಇನ್ನು ಇದು ತುಂಬ ದಪ್ಪ ಆಗಿದೆ, ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ. ಸಾಕು. ನೀರು ದೋಸೆ ಹದ ಮಾಡಿದರೆ ಆಯಿತು. ಇನ್ನು ಡೈರೆಕ್ಟ್ ಇದನ್ನ ಕಾವಲಿ ಇಟ್ಕೊಳ್ಳೋಣ. ಫಟಾಫಟ್ ಅಲ್ಲ ನಮ್ಮದು. ಈಗ ಕಾವಲಿ ಬಿಸಿ ಆಗಿದೆ ನೋಡಿ. ನೀರು ದೋಸೆ ಹದದಲ್ಲಿ ಇರಬೇಕು ನಮ್ಮದು ಹಿಟ್ಟು. ಸ್ವಲ್ಪ ಮೇಲಿನಿಂದ ನಾವು ಎಣ್ಣೆಯನ್ನು ಹಾಕೊಳ್ಳೋಣ. ಇದು ಆಪ್ಷನಲ್, ಬೇಕಂತಿಲ್ಲ, ಬೇಕಿದ್ರೆ ಹಾಕೊಳ್ಬಹುದು. ಮುಚ್ಚಳ ಮುಚ್ಚಿ ಸಹ ಕಾಯಿಸ್ಬೋದು, ಓಪನ್ ಇಟ್ಟು ಸಹ ಕಾಯಿಸ್ಬೋದು, ಹೇಗೆ ಸಹ ಮಾಡ್ಬೋದು. ಒಂದೇ ಸೈಡ್ ಕಾಯಿಸ್ಲಿಕ್ಕೆ? ಒಂದೇ ಸೈಡ್. ಈಗ ಇಷ್ಟೆಲ್ಲ ಖಾರ ಹಾಕಿದಿರಲ್ಲ, ಇದಕ್ಕೆ ಚಟ್ನಿ ಅವಶ್ಯಕತೆ ಇರುತ್ತಾ? ಹೇಗೆ? ಅಗತ್ಯ ಇಲ್ಲ. ತೆಂಗಿನ ಚಟ್ನಿ ಬಹುಶಃ ಒಳ್ಳೆದಾಗ್ತದೆ. ತೆಂಗಿನ ಚಟ್ನಿ ಸಹ ಒಳ್ಳೆದಾಗ್ತದೆ. ಅಥವಾ ಚಟ್ನಿ ಇಲ್ಲದೆ ಮಕ್ಕಳು ಹೀಗೆ ತಿಂತಾರೆ ಇದನ್ನು ಖಾಲಿ. ಸ್ವಲ್ಪ ಇದರಲ್ಲೆಲ್ಲ ಮಸಾಲ ಉಂಟಲ್ಲ, ಅದಕ್ಕೆ ನಾನೇ ಒಂದು ಇದಕ್ಕೆ ಹೆಸರಿಟ್ಟದ್ದು, ಜೋಳದ ಮಸಾಲ ದೋಸೆ ಅಂತ. ಮಸಾಲ ದೋಸೆ ಅಥವಾ ಜೋಳದ ಮಸಾಲ ನೀರು ದೋಸೆ ಸಹ ಹೇಳ್ಬೋದು. ಓಕೆ, ಸೈಡ್ಸ್ ಎಲ್ಲ ಬಿಡ್ತಾ ಬರುವಾಗ ಆಯ್ತಂತ ಲೆಕ್ಕ ನೋಡಿ. ಹೇಗೆ ತೆಳುವಾಗಿ
ಹೀಗೆ ರವಾ ದೋಸೆ ಹಾಗೆ ಆಗ್ತದೆ. ಅಷ್ಟು Super ಅಲ್ವಾ? ಹೌದು. ದೇಹಕ್ಕೂ ಬಹಳ ಉತ್ತಮ. ನಿಮ್ಗೆ ಗೊತ್ತಿರೋ ಹಾಗೆ ಮಿಲೆಟ್ಸ್ ಅಲ್ಲ, ಜೋಳ ಹೇಳಿದ್ರೆ ಮಿಲೆಟ್. ನೋಡಿ ಹೇಗೆ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ. ಇನ್ನೂ ಸ್ವಲ್ಪ ಕಾಯಿಸಿದ್ರೆ ಇನ್ನೂ ಸಹ ಕ್ರಿಸ್ಪಿಯಾಗಿ ಬರ್ತದೆ. ಹಾಗೆ ಸೇಮ್ ಎರಡನೇ ದೋಸೆ ಸಹ ಹಾಗೆಯೇ ಹೊಯ್ಯುವುದು. ನಾವು ನೀರು ದೋಸೆ ಹೊಯ್ಲಿಕ್ಕೆ ಗೊತ್ತಿದ್ದವರಿಗೆ ಇದು ತುಂಬಾ ಸುಲಭ. ಸ್ವಲ್ಪ ಮೇಲಿನಿಂದ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡಿದ್ರೆ ಆಯ್ತು. ಸೊ ಇದು ಬಹುಶಃ ಒಂದು 2 ಇದ್ರೆ ಸಾಕಲ್ಲ, 2 ದೋಸೆ ತಿಂದ್ರೆ ಸಾಕು, ಹೊಟ್ಟೆ ತುಂಬುತ್ತದೆ. ಯಾಕಂದ್ರೆ ಜೋಳ ಅಲ್ಲ, ಜೋಳ ಆದ ಕಾರಣ 2 ಸಾಕು. 2 ದೋಸೆಯಲ್ಲಿ ಹೊಟ್ಟೆ ತುಂಬಿ ಹೋಗ್ತದೆ. ನಾವು ನೀರ್ ದೋಸೆ ಆದ್ರೆ ಒಂದು 4-5 ಆದ್ರೂ ತಿಂತೇವೆ ಅಲ್ಲ ಕಂಟಿನ್ಯೂಸ್ ಆಗಿ. ಇದು ಹಾಗೆ ಅಲ್ಲ, 2 ದೋಸೆಯಲ್ಲಿ ಹೊಟ್ಟೆ ತುಂಬಿ ಹೋಗ್ತದೆ. ಅದನ್ನ ಮಾಡ್ಲಿಕ್ಕೆ ಸಹ ಸುಲಭ. ಪೌಡರ್ ಇದ್ರೆ ಆಯ್ತು ಅಷ್ಟೇ. ಪೌಡರ್ ಇದ್ರೆ ಆಯ್ತು. ನೋಡಿ ಒಳ್ಳೆ ಈಗ ಕ್ರಿಸ್ಪಿಯಾಗಿ ಸಹ ಇದು ನೋಡಿ, ಆಗಕ್ಕಿಂತ ಹೆಚ್ಚು ಕಾಯಿಸಿದ್ರೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ಹೀಗೆ ನಾನು ಫೋಲ್ಡ್ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು. ಓಕೆ. ಸೊ ಬಿಸಿ ಬಿಸಿ ಆದಂಥ ಕ್ರಿಸ್ಪಿ ಜೋಳದ ಮಸಾಲ ನೀರು ದೋಸೆ ರೆಡಿ. ಹೌದು. ಬಿಸಿ ಬಿಸಿಯಾದ ಜೋಳದ ಮಸಾಲೆ ದೋಸೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಜೋಳದ ಮಸಾಲ ನೀರು ದೋಸೆ, ಅದನ್ನು ಸ್ಪೆಸಿಫೈ ಮಾಡಿ. ಹೌದು, ಕರೆಕ್ಟ್. ನೀರಾಗಿ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿ ಆದಂಥ ಜೋಳದ ಮಸಾಲ ನೀರು ದೋಸೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರ್ಬ್ ಆಗಿರುತ್ತೆ. ಅವ್ರು ಆಗಲೇ ಹೇಳಿದ ಹಾಗೆ ರಾತ್ರಿ ಅಕ್ಕಿ ಎಲ್ಲ ನೆನೆಸಿ ಇಡೋದಕ್ಕೆ ಮರ್ತೋಗಿದ್ರೆ ಇದು ಬೆಸ್ಟ್ ಆಪ್ಷನ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಜೋಳದ ಮಸಾಲ ನೀರು ದೋಸೆ ತಯಾರಿಸುವ ವಿಧಾನ. ಮೊದಲು ಅರ್ಧ ಹೋಳು ತೆಂಗಿನ ತುರಿಗೆ 1 ಕಪ್ ಜೋಳದ ಹಿಟ್ಟು, 2 ಚಮಚದಷ್ಟು ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರಿಮೆಣಸು, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದ ಒಗ್ಗರಣೆ ಸೇರಿಸಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಸವರಿ ನೀರು ದೋಸೆ ಹುಯ್ದ ಹಾಗೆ ಹಿಟ್ಟನ್ನು ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜೋಳದ ಮಸಾಲೆ ನೀರು ದೋಸೆ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಇದು 2 ಕಾಂಬಿನೇಷನ್ ಅಲ್ವಾ? ಸೊ ಬಟ್ ನನಗೆ ಇದು ಕುತೂಹಲ ಹೇಗೆ ಬಂದಿದೆ. ಬಟ್ ಇದು ತಿಂದಮೇಲೆ ಇದು ಬಹಳ ಸಪ್ಪೆ ಅನ್ನಿಸ್ಬೋದಲ್ಲ? ಖಾಲಿ ಹಾಗೆ ಟೇಸ್ಟ್ ನೋಡಿ. ಖಾಲಿ ಅಷ್ಟು ಇದಾಗೋದಿಲ್ಲ. ಜೋಳ ಅಲ್ಲ ಅದು, ಎಷ್ಟು ಹೇಳಿದರೆ ಸರ್. ಅದಕ್ಕೆ ನಾನು ಹೇಳುದು, ಅಂತಹ ಒಂದು ಸ್ವೀಟ್ ಅಂಡ್ ಟ್ಯಾಂಗ್ ಇದಿದ್ರೆ ಅದರೊಟ್ಟಿಗೆ ಹೀಗೆ ಮುಳುಗಿಸಿ ತಿಂದ್ರೆ, ತೆಂಗಿನ ಚಟ್ನಿ ಇದ್ರೂ ಆಗ್ತದೆ. ನಾನು ಹೆಚ್ಚಾಗಿ ತಿಮರೆಯ ಚಟ್ನಿ ಮಾಡ್ತೀನಿ ಇದಕ್ಕೆ ಹೀಗೆ ಮಾಡುವಾಗ, ಅದು ಸಹ ಒಳ್ಳೇದಾಗ್ತದೆ. ಟೇಸ್ಟ್ ನೋಡಿ. ನನ್ನ ಹತ್ರ ನೀವೇನಾದ್ರೂ ಕೇಳಿದ್ರೆ ಇದಕ್ಕೆ ತೆಂಗಿನ ಚಟ್ನಿ ಸೂಪರ್, ಅದರ ಜೊತೆಗೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದು ಸಪ್ರೇಟ್ ಆಗಿ ಅಂದ್ರೆ ನೀವು ಇನ್ನೂ ತಿಕ್ಕಾಗುತ್ತೆ ಅಂತ ಹೇಳಿದ್ರೆ, ಇದು ನಾಳೆ ಆಗುವಾಗ ದಪ್ಪ ಆಗ್ತದೆ. ಇದು ಬೇರೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕಾಲಿನೊಟ್ಟಿಗೆ ಚಪಾತಿಗೆ ನೀವು ತುಂಬಾ ತಿಕ್ ಬಂದ್ರೆ ಹಾಗೆ ತಿನ್ನೋದಕ್ಕೂ, ಅಥವಾ ಅದ್ರ ಮೇಲೆ ಇದನ್ನ ಸ್ಪ್ರೆಡ್ ಮಾಡಿ, ಅಂದ್ರೆ ಇನ್ನೂ ತಿಕ್ಕಾಗಬೇಕು, ಈ ಇದು ಫ್ಲೂಯಿಡ್ ಇರಬಾರ್ದು, ಆಗ ಮಾತ್ರ ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಹೇಳಿದ ಪ್ರಕಾರ ಇದು 1 ವಾರದವರೆಗೂ ಏನು ಹಾಳಾಗೋದಿಲ್ಲ. ಸೂಪರ್, ತುಂಬಾ ಚೆನ್ನಾಗಿದೆ. ಟ್ಯಾಂಗಿ, ಸ್ವೀಟ್ ಅಂಡ್ ಟ್ಯಾಂಗಿ ಟೇಸ್ಟ್. ಆ ಒಂದು ಇಲ್ಲಿ ಖಾರ ಬೈಟ್ ಉಳಿಯುತ್ತೆ. ಸೊ ಹಾಗಾಗಿ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿದೆ. ಇದು ಸಾಸ್ ಟೈಪಲ್ಲಿ ತುಂಬ ಚೆನ್ನಾಗಿದೆ. ಇದು ಡಿಫ್ರೆಂಟ್ ಆಗಿ ದೋಸೆ, ಇದಕ್ಕೆ ತೆಂಗಿನ ಚಟ್ನಿ ಸೂಪರ್. ಸೊ ನಾನು ರೆಕಮೆಂಡ್ ಅದನ್ನೇ ಮಾಡ್ತೇನೆ. ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಡಿಫ್ರೆಂಟ್ ಆಗಿ, ಯೂಶ್ವಲಿ ನಾವು ನೀರು ದೋಸೆ ಅಂದರೆ ಬರೀ ಅಕ್ಕಿನಲ್ಲೇ ಮಾಡ್ತಾ ಇದ್ವಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸೂಪರ್ ಆಗಿರುವಂಥ ಅಡುಗೆಗಳನ್ನು ಹೇಳ್ಕೊಟ್ರಿ. ಡಿಫ್ರೆಂಟ್ ಇನ್ನೋವೇಟಿವ್ ರೆಸಿಪಿ. ಅದಕ್ಕೋಸ್ಕರ ಸಂತೋಷ್ ರೈಸ್ ಮಲ್ಸಿ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಡಿಫ್ರೆಂಟ್ ಮಸಾಲಾಸ್ ಇದೆ, ಇದರಲ್ಲೂ ಕೂಡ ಟ್ರೈ ಮಾಡಿ, ಏನಾದರೂ ಒಂದು ಹೊಸತ್ತು ಟ್ರೈ ಮಾಡಿ ನಮಗೆ ಬಂದು ಹೇಳ್ಕೊಡಿ. ಮಸಾಲೆ ಇವರೇ ಮಾಡಿದಾರಲ್ಲ, ಇನ್ನು ನಾವು ಮಸಾಲೆ ಮಾಡೋದೇನುಂಟು, ಅದರಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಮಾಡಿ. ಇನ್ನೊಂದ್ಸತಿ ಬರುವಾಗ ಇದರಲ್ಲಿ ಏನಾದರೂ ಮಾಡುವ. ಥ್ಯಾಂಕ್ ಯು ಸೊ ಮಚ್. ಸೊ ಇದಂತೂ ತುಂಬ ಟೇಸ್ಟಿ ಆಗಿದೆ, ನನಗಂತೂ ತುಂಬ ಹಿಡಿಸ್ತು. ಬಟ್ ಆ ಥಿಕ್ನೆಸ್ ಅವರು ಹೇಳಿದ ಪ್ರಕಾರ ನೆಕ್ಸ್ಟ್ ಡೇಗೆ ಥಿಕ್ಕಾಗಿ ಬರುತ್ತೆ ಅಂತ.
ಒಂದು ಸರಿ ಇದನ್ನು ಟೇಸ್ಟ್ ನೋಡ್ತಾ ಇದ್ರೆ ಇನ್ನೊಂದು ಸ್ಪೂನ್ ತಗೊಳ್ಳೋಣ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.